ನಮ್ಮ ಮಾತ ಜಾತಿ ಮತ ಭೇದ ಮದತದು ಒಟ್ಟಾದ ಸೌಹಾರ್ದಯುತವಾದ ಬದುಕೋಡು. ನಮ್ಮ ಹಿರಿಯರು ತ್ಯಾಗ ಬಲಿದಾನ ಮಲ್ತದು ದೇಶಗ ಸ್ವಾತಂತ್ರ್ಯ ಕಂತುಕೊಡ್ತೇರು. ಇನಿ ಅವೇನು ನಮ್ಮ ಕುಸಿಟು ಅನುಭವಿಸಾವುದಿಲ್ಲ. ಇಂದೆಟ್ಟು ನಂಕು ಜಾತಿ ಧರ್ಮ ಅಡ್ಡ ಬರಂತೆ ಸಂವಿಧಾನದ ಒದಗಾದಿನ ಸ್ವಾತಂತ್ರ್ಯ ಬದುಕೋಡು ಪಂಡದು ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಸ್ವಾತಂತ್ರ್ಯದ ಸಂದೇಶ ಕೊಡ್ತಾರೆ. ಇವತ್ತು ನಮಗೆ ಒಂದು ಶುಭ ದಿನ, ಶುಭ ಅವಸರ ಅಂತ ಹೇಳುವಂಥದ್ದು ನಾಡಿಗೆ ಗೊತ್ತಿರುವಂಥ ವಿಚಾರ. ಈ ಒಂದು ಶುಭ ದಿನಕ್ಕೆ, ಈ ಒಂದು ವಿಚಾರಕ್ಕೆ ಕಾರಣ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಸ್ವಾತಂತ್ರ್ಯ ಆ ಒಂದು ಸಂದರ್ಭ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ಬಹಳ ಕಷ್ಟದಲ್ಲಿ ಇನ್ನೊಂದು ಆಡಳಿತದ ಕೈಯಲ್ಲಿ ಗುಲಾಮರಾಗಿ ಜೀವಿಸುವಂಥ ಪದ್ಧತಿಯನ್ನು ವಿರೋಧಿಸಿಕೊಂಡು ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಹೊತ್ತಿನಿಂದ 1947 ಮಧ್ಯರಾತ್ರಿಯಿಂದ ಇವತ್ತಿನವರೆಗೆ ನಾವು ಸ್ವತಂತ್ರರಾಗಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಖುಷಿ ಸಂತೋಷಗಳನ್ನು ನಾವು ಮಾಡ್ತಾ ಇದ್ದೇವೆ. ದೇಶದ 74ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನಡಪಾದ ಪಾತೆರ್ನ ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಸ್ವಾತಂತ್ರ್ಯೋತ್ಸವಗೂ ಶುಭ ಹಾರೈಸಿರು. ಆದರೆ ಈ ಸ್ವಾತಂತ್ರ್ಯ ದೊರಕಿದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳುವಂಥ ಒಂದು ಮಾತು, ಅದು ಎಲ್ಲರೂ ಸೇರಿಕೊಂಡು ಮಾಡಿದಂಥ ಒಂದು ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ ಅಂತ ಹೇಳುವಂಥ ವಿಚಾರ ಇಲ್ಲದೆ ಎಲ್ಲರೂ ಸಮಾನರಾಗಿ ಈ ಭಾರತದಲ್ಲಿ ಬಾಳುವಂಥ ವ್ಯವಸ್ಥೆಗೆ ಆ ಸಂವಿಧಾನ ನಮಗೆ ಬರೆದುಕೊಟ್ಟಿದೆ, ಕಲ್ಪಿಸಿಕೊಟ್ಟಿದೆ. ಆದರೆ ಇವತ್ತು ದುರದೃಷ್ಟವಶಾತ್ ನಾವಿವತ್ತು ಹೊಡೆದಾಟ ಮಾಡಿಕೊಂಡು, ಬಡಿದಾಟ ಮಾಡಿಕೊಂಡು ಕೋಮುವಾದ, ಭಯೋತ್ಪಾದನೆ ಇನ್ನಿತರ ಬೇರೆ ಬೇರೆ ಹೆಸರಿನ ಕಾರ್ಯಕ್ರಮಗಳ ಮೂಲಕ ನಮಗೆ ದೊರಕಿದ ಸ್ವಾತಂತ್ರ್ಯವನ್ನು ನಾವು ಇವತ್ತು ದುರುಪಯೋಗಪಡಿಸಿಕೊಳ್ತಾ ಇದ್ದೇವೆ. ಆದ್ದರಿಂದಾಗಿ ನಾವಿವತ್ತು ಈ ಭಾರತ ಎಷ್ಟು ಮುನ್ನಡೆಯಬೇಕಿತ್ತೋ ಅಷ್ಟು ಮುನ್ನಡೆಯದೆ ಒಂದು ಇತರ ದೇಶಗಳಿಗೆ ಹೋಲಿಸಿದರೆ ನಮ್ಮ ಮುನ್ನಡೆ ಏನು ಕೂಡ ಸಾಧ್ಯ ಅಲ್ಲ, ಒಂದು ಸಂಪೂರ್ಣವಾಗಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಂಪೂರ್ಣವಾದಂಥ ಮುನ್ನಡೆ ಆಗಬೇಕಾದರೆ ನಾವು ನೀವೆಲ್ಲ ಒಗ್ಗಟ್ಟಾಗಿ, ಜಾತಿ ಭೇದ ಇಲ್ಲದೆ ಒಂದು ಸೌಹಾರ್ದ ಪ್ರೇಮವಾದಂಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಒಟ್ಟಾಗಿ ಬಾಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಉಳ್ಳಾಲ ಸೈಯದ್ ಮದನಿ ದರ್ಗಾದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ ಹಾಜಿ, ಅರಬಿಕ್ ಟ್ರಸ್ಟ್ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ದರ್ಗಾ ಸಮಿತಿ ಲೆಕ್ಕ ಪರಿಶೋಧಕರು ಯುಟಿ ಇಲಿಯಾಸ್, ಸದಸ್ಯರು ಆಲಿಮೋನು, ಅಬೂಬಕರ್ ಮುಕಚ್ಚೇರಿ, ಮೊಹಮ್ಮದ್ ಅಕ್ಕರಕೆರೆ, ಕಾದರ್ ಉಸ್ತಾದ್, ಹಾಜಿ ಅಬೂಬಕರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.